ಆ ಅಧಿಕಾರಿಗಳಿಗೂ ಡಿಮರಲೈಸ್ ಮಾಡ್ತಕ್ಕಂಥದ್ದು NIA ಕೊಡೋದ್ರ ಮುಖಾಂತರ ಇಲ್ಲಿಯವರೆಗೆ NIAಗೆ ಕೊಟ್ಟಿರ್ತಕ್ಕಂಥ ಎಷ್ಟು ತನಿಖೆಗಳಿಗೆ ಇವತ್ತು ಪರಿಹಾರಗಳು ದೊರಕಿದೆ, ಯಾರನ್ನು ಹಿಡಿದಿದ್ದಾರೆ NIAಯಿಂದ ಇವತ್ತವ್ರಿಗೆ ಯಾವುದೂ ನಾವು ಕಾಣ್ತಾ ಇಲ್ಲ. ಇದು ಸುಮ್ಮನೆ NIAಗೆ ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ಬೇಜವಾಬ್ದಾರಿಯ ತೀರ್ಮಾನ. ಇದು ನಮ್ಮ ಅಧಿಕಾರಿಗಳೇ ಸಮರ್ಥವಾಗಿರ್ತಕ್ಕಂಥವ್ರನ್ನಿದ್ದಾರೆ, ಅವ್ರ ಮುಖಾಂತರ ಈ ತನಿಖೆಗೆ ಆದೇಶ ಮಾಡಿದರೆ ಇಷ್ಟೊತ್ತಿಗೆ ಒಂದು ದಾರಿ ಕಾಣ್ತಾ ಇತ್ತು ನನ್ನ ಅಭಿಪ್ರಾಯದಲ್ಲಿ. ಈಗ ನಮ್ಮ ಅಧಿಕಾರಿಗಳು ತನಿಖೆ ಮಾಡೋಂಗಿಲ್ಲ, ಅವ್ರು ಬಂದು ಮಾಡ್ತಾರೆ ಅಂತಕ್ಕಂಥಕ್ಕೆ ಅವ್ರಿಗೀಗ ಈ ತನಿಖೆಯ ಒಂದು ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಹತ್ಯೆಗೆ ಒಳಗಾಗಿರ್ತಕ್ಕಂಥ ಪ್ರವೀಣ್ ಅವರ ಕುಟುಂಬದ ತಂದೆ ತಾಯಂದಿರು ಮತ್ತು ಅವರ ಧರ್ಮಪತ್ನಿ ಸಹೋದರಿ ಅವ್ರನ್ನ ಏನು ಭೇಟಿ ಮಾಡಿದ್ದೇನೆ. ಅವ್ರ ಕುಟುಂಬದ ಪ್ರವೀಣ್ ಅವರ ಸಹೋದರಿಯವರು ಸಹ ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನನ್ನ ಮುಂದೆ ಆ ಸಂಸಾರದ ಸಮಸ್ಯೆಗಳೇನು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಪ್ರವೀಣ್ ಅವರ ಧರ್ಮಪತ್ನಿಯವ್ರಿಗಿರ್ತಕ್ಕಂಥದ್ದು ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯಬೇಕು, ಅದಕ್ಕೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರ ನೋವನ್ನು ನಮ್ಮ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದೇನಿದೆ. ನಾನು ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಈ ತನಿಖೆಗಳನ್ನು ಕಾಟಾಚಾರದ ತನಿಖೆಯಾಗಿ ಮಾಡಬೇಡಿ. ಇದರಲ್ಲಿ ಸತ್ಯಾಂಶಗಳೇನಿದೆ, ಯಾರು ಇದರ ಹಿಂದೆ ಇರತಕ್ಕಂಥವ್ರು ಎಂಥ ದೊಡ್ಡ ಶಕ್ತಿನೇ ಇರಲಿ, ಅದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ರೀತಿಯ ಒಂದು ಹತ್ಯೆಗೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಇವತ್ತು ಆ ನೋವಿನಲ್ಲಿರ್ತಕ್ಕಂಥದ್ದನ್ನು ನಾವು 2 ದಿವಸ ಅನುಕಂಪದಲ್ಲಿ ಮಾತಾಡೋದ್ರಾಗಲ್ಲ. ಇವತ್ತು ಅವರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅವರ ಕುಟುಂಬದ ಪರಿಸ್ಥಿತಿಗಳನ್ನೆಲ್ಲ ಕೇಳಿದ್ದೇನೆ. ಅವರಿಗೆ ತಕ್ಷಣಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಪಕ್ಷದ ವತಿಯಿಂದ. ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ಆ ಜೀವ ವಾಪಸ್ ತರಲಿಕ್ಕಾಗೋದಿಲ್ಲ. ಏಕೆಂದರೆ ಸಂಪೂರ್ಣ ಅವರ ಕುಟುಂಬದಲ್ಲಿ ಪ್ರವೀಣ್ ಅವರ ತಂಗಿಯ ಒಂದು ವಿಧವೆ ತಂಗಿ ಏನಿದ್ದಾರೆ ಅವ್ರನ್ನೂ ಇವರೇ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ. ಸಂಸಾರದಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಏನೇ ಅವರಿಗೆ ತೊಂದರೆಗಳು ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ನನ್ನ ದೂರವಾಣಿ ನಂಬರು ಕೊಟ್ಟಿದ್ದೇನೆ ಅವರಿಗೆ. ಯಾವಾಗ ಬೇಕಾದರೂ ಮಾತನಾಡಿ ಅಂತೇಳಿ ಅವರು ಏನೇ ಸಮಸ್ಯೆಗಳಿದ್ದರೂ ಆ ನೋವು ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾನೊಂದು ಭರವಸೆ ಕೊಟ್ಟು ಬಂದಿದ್ದೆ. ಸರ್ಕಾರದ ಮುಖ್ಯಮಂತ್ರಿಗಳ ಈ ರೀತಿಯ ಒಂದು ಅತ್ಯಂತ ಬೇಜವಾಬ್ದಾರಿತನ, ಇಲ್ಲಿ ಪ್ರವೀಣ್ ಅವರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಯಾವ ಮಸೂದ್ ಅವರ ಹತ್ಯೆಯಾಗಿದೆ, ಮಸೂದ್ ಅವರ ಬ್ಯಾಕ್ಗ್ರೌಂಡನ್ನು ಕೇಳಿದಾಗಲೂ ಎಲ್ಲೋ ಒಂದು ಕಡೆ ಈ ಒಂದು ಯುವಕನ ಮೇಲೂ ಹತ್ಯೆ ಆಗಿರ್ತಕ್ಕಂಥದ್ರಲ್ಲಿ ಭಾಗಿದಾರರೇನಿದ್ದಾರೆ. ಇದರಲ್ಲಿ ಒಂದು ವಿಚಿತ್ರವಾದಂಥ ರೀತಿಯ ಸನ್ನಿವೇಶ ಇವರು ಹತ್ಯೆ ಆಗಿರ್ತಕ್ಕಂಥದ್ದು. ನಾನು ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಕುಟುಂಬಕ್ಕೆ ಬಂದು ಕುಟುಂಬದ ಪರಿಸ್ಥಿತಿಯನ್ನು ಕೇಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಏನು ತೋರಿಸಿಲ್ಲ. ನಾನು ವಿಷಯವನ್ನು ಸಂಗ್ರಹಿಸೋದಕ್ಕೋಸ್ಕರಲೇ ಬಂದಿದ್ದೇನೆ. ಮಸೂದ್ ಅವರ ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನನ್ನ ಗಮನಕ್ಕೆ ಏನು ತಂದಿದ್ದಾರೆ, ಅದನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಇದು ಈ ಮಸೂದ್ ಅಂತಕ್ಕಂಥವನು ಯಾವುದೇ ಆರ್ಗನೈಸೇಷನ್ ಇದ್ದವನೂ ಅಲ್ಲ, ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಸಂಬಂಧವೂ ಇಲ್ಲ. ಒಂದು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಒಂದು ಕರೋನಾ ಹಿಂದೂ ಸಮಾಜದವರೇ ಇವನಿಗೆ ಸಾಕ್ಲಿಕ್ಕೆ ಏನು ಕೊಟ್ಟರು, ಅಲ್ಲಿಂದ ಅವನ ಹತ್ಯೆಗೆ ಸ್ಕೆಚ್ ಮಾಡ್ಕೊಂಡ್ರು. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ, ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರಿಂದ ಇಲ್ಲಿ ನಾನು ಏನು ಸುದೀರ್ಘವಾಗಿ ಈ ಮಾಹಿತಿಗಳೇನಿದೆ ಅದನ್ನು ನಾನು ಸೂರತ್ಕಲ್ನ ಮಾಧ್ಯಮ ಸ್ಥಿತಿಯಲ್ಲಿ ಎಲ್ಲ ವಿಷಯ ಪ್ರಸ್ತಾಪ ಮಾಡ್ತೀನಿ.